ದೇವತೆಗಳನ್ನ ಶಿಖರೇಂದ್ರದಿಂದ ದೇವನೇ ನಾವು ಪೂಜೆ ಮಾಡಿಕೊಂಡು ಆ ತಳವಂತಿಯುಂಡು ರುದ್ರದೇವರುಗಳಿಗೆ ಬೆಚ್ಚನ ತಡೆಪಿನ ಶಕ್ತಿ ಪೂರ್ಣಗೊಂಡ ರುದ್ರದೇವರಿಗೆ ಮಾತ್ರ ನಮ್ಮ ದೀಪ ನಮಸ್ಕಾರ ಪುನಃ ಎಣ್ಣೆ ಬೆಚ್ಚ ಹಾಕೊಂಡು ಆ ಬೆಚ್ಚನ ತಡೆಪಿನಿಂದ ಅಗ್ನಿ ಪುನಃ ಏರಬೇಕೆಂಡ ರುದ್ರದೇವರಿಗೆ ಅಂಜಿತ್ತ ರುದ್ರದೇವರನ್ನು ಆರಾಧನೆ ಮಾಡ್ತಂಡ ಮನೋಭಿಮಾನಿ ರುದ್ರ ನಮ್ಮ ಮನಸ್ಸದ ಅಭಿಮಾನಿ ದೇವತೆ ಏನು ಕೇಳ ರುದ್ರದೇವರಿಗೆ ಆ ಅಂಜಿತ್ತ ರುದ್ರದೇವರನ್ನು ಆರಾಧನೆ ದೀಪ ನಮಸ್ಕಾರ ಮಾಡ್ತಂಡ ನಮ್ಮ ಮನಸ್ಸದ ಅಭಿಷ್ಟನ ಪ್ರಾಪ್ತಿ ಮಲ್ಪರೆ ರುದ್ರದೇವರೇ ಅವಳು ಸನ್ನಿಹಿತರಾದ ಬೇರೆ ವಿಚಾರ ಶಿಖರಾಧ್ಯಯದ ಬ್ರಹ್ಮದೇವದ ಐದು ಮಧ್ಯಂಟು ನಮ್ಮ ಉಬ್ಬು ಪ್ರದೇಶ ತಿಕ್ಕೊಂಡು ಆ ಶಿಖರದ ಉಬ್ಬು ಜಾಗಡೆ ಬ್ರಹ್ಮದೇವರುಗಳಿಗೆ ಬ್ರಹ್ಮೇನ ಬ್ರಹ್ಮಜ್ಞಾನತ್ವಾದ ನನಗೆ ಬ್ರಹ್ಮಜ್ಞಾನ ನನಗೆ ಕೆಲವು ಸರ್ತಿ ದುರ್ಬುದ್ಧಿ ಬರ್ಕೊಂಡು ಈ ಕೊಡ್ಚಾಂದ್ರ ಬುದ್ಧಿಗಳು ಅಂತ ಬರ್ತದೆ ಕೊಡ್ಚಾಂದ್ರಂತ ವಿಚಾರಗಳನ್ನು ನಮ್ಮ ಮನಸ್ಸನ್ನು ಎತ್ತೊಂದಿತ್ತು ಅಡ್ಡ ನಮ್ಮ ಮನಸ್ಸು ಇಡೀ ದೇಹ ಹಾಳಾವರಿಸದಾಗು ಅವಾಗ ಅಂಚಿತ್ತು ಬ್ರಹ್ಮಜ್ಞಾನವರ ಅಡ್ಡ ಆ ಜ್ಞಾನದ ಅವರ ಎಡ್ಡೆಂತ್ರನೇ ತೂಕ ಎಡ್ಡೆಂತ್ರ ಪಾತ್ಯರ್ಗ ಎಡ್ಡೆಂತ್ರ ಯೋಚನೆ ಬಲ್ಪುಗ ಎಡ್ಡೆಂತ್ರ ತೂಕ ನೋಡಿದಂತ ಮನಸ್ಸು ತನ್ನಿಂದಾನಾದಿ ಬರ್ಕೊಂಡು ಅಂಚಿತ್ತ ಬ್ರಹ್ಮಜ್ಞಾನ ಅಂಚಿತ್ತ ಆ ಶಿಖರದ ಮಧ್ಯಭಾಗದ ಬ್ರಹ್ಮದೇವರ ಉಪರಿ ಯಥಾ ಲಕ್ಷ್ಮೀ ಸೌಭಾಗ್ಯ ದೇವತಾ ಲಕ್ಷ್ಮೀ ನರಸಿಂಹ ಉಪರಿಡೆ ಲಕ್ಷ್ಮೀ ನರಸಿಂಹ ದೇವರೊಳ್ಳೆ ಲಕ್ಷ್ಮೀ ನರಸಿಂಹ ದೇವರನ್ನೇ ಆರಾಧನೆಯನ್ನು ಮಾಡುವಂತ ಫಲದಕ್ಕೆ ದೃಷ್ಟುಂಟು ನಮಗಿದಾರ ಅಪಚಾರ ಮಂದಡ ಆರಾಧನೆ ಮಾಡುವ ವ್ಯತ್ಯಾಸ ಅಂಡ ನರಸಿಂಹರು ಕೂಡ ಬದಲು ದೇವರನ್ನೇ ನಮಗೆ ಶಿಕ್ಷಕ ಒಪ್ಪಿರಿಗೆ ಇಜ್ಜಿಂದ ಅಂಡ ಹಿರಣ್ಯ ಕಶ್ಯಪ ಎಂಜಿನೊಳಗೆ ಅಗ್ನಿಂಚ ದೇವರ ಸಂಹಾರ ಮಂದಿರ ಅಂಜನೆ ದುಷ್ಟವಾದಿಗಳನ್ನು ದೇವರ ಸಂಹಾರ ಮಾಡಬೇಕು ಅದಕ್ಕೋಸ್ಕರ ವಿಶೇಷವಾದ ಏನು ದುರ್ಗಾ ನಮಸ್ಕಾರ ಪೂಜೆ ಮಾಡಬೇರ ಅವಾಗ ಆ ದೀಪೊಡಿತನಂತ ಅಖಿಲಾದಿ ದೇವತೆಗಳನ್ನೇ ಸುರುಟ ದೀಪ ಮಂದಿರ ಆವಾಹನೆ ತಂದು ಐದು ಮಕ್ಕಳು ನಮ್ಮ ದೀಪ ಹೊತ್ತಾವ ಅವಾಗ ಇಲ್ಲಂತ ಒಂದು ದೀಪ ಇದ್ದಂತ ಆ ದೀಪಗಾತ ಬೆಲೆ ಉಂಟು ಐದು ದೀಪ ನಮ್ಮ ಹೊಲ ತಕ್ಕೊಂಡಂತೆ ಅಥವಾ ದೀಪನ ನಮ್ಮ ಆ ದೀಪವನ್ನೇ ಸಾನ್ನಿಧ್ಯ ಉಂಟು ಅಂತ ವಿಚಾರ ಶ್ರೀತ್ವಂ ಶ್ರೀಲಕ್ಷ್ಮೀ ತ್ವಂ ಅದಕ್ಕೋಸ್ಕರನೇ ಬಂದಿದೆ ಪ್ರತಿಯೊಂದು ಶ್ರೀ ಬಣ್ಣಿದ ಶಬ್ದನ ಸೇರ್ತದೆ ಶ್ರೀ ಬಣ್ಣದಾದ ಭೀಷ್ಮಾಚಾರ್ಯ ಶ್ರೀ ಭೀಷ್ಮಾಚಾರ್ಯ ಹೊರಬಿಟ್ಟಿದೆ ಅರ್ಜುನ ಇದ್ದೆ ಶ್ರೀ ಅರ್ಜುನ ಅನ್ನೋ ಮೇರೆಗಳು ಹೊರಬಿಟ್ಟಿದೆ ಅವಾಗ ಆ ಶ್ರೀ ಬಣ್ಣಿದ ಶ್ರೀರಾಮ ಅಂತ ಅಂಜನೆ ದೇವೇಂದ್ರಗಳೇ ಶ್ರೀ ವಿಷ್ಣು ವಂದನ ಮಾಡೋದು ಆ ಶ್ರೀ ಬಣ್ಣಿದ ಲಕ್ಷ್ಮೀತ್ವ ಅಂಜುತ್ತೊಂದು ಶ್ರೀತ್ವ ನನಗೆ ಪ್ರಾಪ್ತಿಯಾಗೋದು ಅಣ್ಣ ಏಪನ ದುರ್ಗಾ ನಮಸ್ಕಾರ ಆ ಮಹಾದೇವಿನ ಏನು ನಮ್ಮ ಪೂಜೆ ಮಾಡ್ತಾರ ವಾ ಇಲ್ಲಣ ನಮ್ಮ ದೀಪನ ಶಿಖರಿತ್ರದಿಂದ ದೀಪನ ಇದೆ ಆ ದೇವಿನ ನಮ್ಮ ಸ್ಮರಣೆ ಮಾಡ್ಕೋಣ ಆ ದೀಪ ನಮಸ್ಕಾರ ದೇವತೆಗಳು ನಮ್ಮನ್ನು ಸದಾ ರಕ್ಷಣೆ ಬೇರೆ ಮಾಡುವಂತ ವಿಚಾರ ಆ ಪ್ರಕಾರನೇ ಸ್ತೋತ್ರ ಪ್ರಿಯ ದುರ್ಗಾ ಸ್ತೋತ್ರ ಪ್ರಿಯಳ ಎಂಜಿತ್ತ ದುರ್ಗೇನೆ ಯಥಾಶಕ್ತಿಯಾದ ಅರ್ಚನೆ ಮಂದಿರ ಕಾಣೆ ಅಂಜಿತ್ತ ಪಾಯಸವನ್ನು ಪ್ರೀತ ಮಂದಿರ ಆ ಪಾಯಸ ಪ್ರೀತಿಯ ಎಂಜಿತ್ತ ದೇವಿಗೆ ಪಾಯ ನೈವೇದ್ಯಾದಿಗಳನ್ನು ಸಮರ್ಪಣವಲ್ಲ ದೇವರಿಂದ ಸ್ವೀಕಾರ ಮಾಡುವಂಥದ್ದು ಮಂದಿಗೆ ಸರ್ವ ಸಮಸ್ತ ಭಕ್ತಜನಗಳಿಗೆ ಆ ಮಹಾದೇವಿನ ಕೃಪಾ ಕಟಾಕ್ಷಗಳು ಪ್ರಾಪ್ತಿಯಾದ ಎಲ್ಲರಿಗೂ ರಕ್ತೀಶ್ವರರು ತಮ್ಮಿಲಾದ ಸೇವೆಗಳನ್ನು ಕೊಡುವುದು ದತ್ಯ ಸೇವಾದಿಗಳನ್ನು ಸಮರ್ಪಣೆ ಮಂದಿರಕ್ಕೆ ಈ ಮಣ್ಣು ಪುನೀತವಾದ ಆರಾಧನೆ ಮಂದಿರ ಸರ್ವ ಭಕ್ತರ ಅಕಲ ಅಭೀಷ್ಟನ ದೇವರ ಪ್ರಾಪ್ತಿ ಮುಂತಾಗಿಕೊಂಡು ಬರ್ಪಿನ ದುರಿತನ ಪರಿಹಾರ ಮಾಡುತ್ತದೆ ಇಷ್ಟಾರ್ಥನ ಸಿದ್ಧವನ್ನು ಮಹಾದೇವಿಯಾದ ಈ ಜಾಗ ಕರೆಯಾದ ರಕ್ತೀಶ್ವರರು ಅನುಗ್ರಹವನ್ನು ಮಾಡುತ್ತದೆ ಪ್ರಸನ್ನದಿಂದಗಾರರು ದೇವರ
तद्विष्णु परमं ददामि।